ದೇವಿರನ ನಂಬಂದಿನ ಕ್ಲಿಡ್ದು ಹಿಂದೂ ಧರ್ಮನು ನಾಶ ಮಲ್ಪನ ತಂತ್ರ ನಡ್ತೊಂದುಂಡೊಂದು ದೇರ್ಲಕಟ್ಟೆ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ವಿಶ್ವನಾಥ ಅಭಿಪ್ರಾಯ ತೆರಿಪಾದ್ಯರು. ಕೇರಳದ ಅಯ್ಯಪ್ಪ ಕ್ಷೇತ್ರ ಶಬರಿಮಲೆಗೆ ಪೊಂಜೋನಕ್ಲು ಪೊಗ್ಗಿನ ಬಗೆಟ್ ಕುಡ್ಲಡ್ ಅಯ್ಯಪ್ಪ ಭಕ್ತಿ ಸಮಿತಿ ನಡಪಾಯಿನ ಸುದ್ದಿ ಕೊಟ್ಟೋಡ ಆರು ಪಾತಿರಿಯರು. ಅಯ್ಯಪ್ಪಗ ಪೊಂಜೋಲಿನ ಮಿತ್ತು ಪಗೆ ಇಜ್ಜಿ ಶಬರಿಮಲೆಗೆ 10 ವರ್ಷದ ಲೈದ ಬೊಕ್ಕ 5 ವರ್ಷದ ಬೊಕ್ಕದ ಪ್ರಾಯದಕ್ಲಿಗೆ ಮಾತ್ರ ಶಬರಿಮಲೆ ಕ್ಷೇತ್ರಗೂ ಪೊಗ್ಗರೆ ಉಪ್ಪಿನಿ ಜವಂದಿಲು ಪೊಯರೆ ಇಜ್ಜಿ ದಾಯಪಂಡ ಅಯ್ಯಪ್ಪೆ ಬ್ರಹ್ಮಚರ್ಯಗೂ ಒಂದು ಅಡ್ಡಿ ಆಯರೆ ಬಲ್ಲಿಂದ ಸಂಪ್ರದಾಯ ಮಲ್ತದೇರು ಒಂದು ಹಿಂದೂ ಧರ್ಮನು ನಾಶ ಮಲ್ಪನ ದೇವಿರನ ನಂಬಂದಿನಕ್ಲನ ಕುತಂತ್ರ ಒಂದು ಜವಂದಿಲಿನ ಸ್ವಂತ ಪ್ರಯತ್ನ ಅತ್ತು ನೆತ್ತಪಿರವಡು ತೋಜಂದಿನ ಕೈ ಉಂಡೊಂದು ದೇರ್ಲಕಟ್ಟೆ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ವಿಶ್ವನಾಥ್ ಪಂಡಿರ್ ಕುಡ್ಲಡ್ ಅಯ್ಯಪ್ಪ ಭಕ್ತಿ ಸಮಿತಿ ನಡಪಾಯಿನ ಸುದ್ದಿ ಕೊಟ್ಟೋಡ ಆರು ಪಾತಿರಿಯರು. ಈ ಸೆಪ್ಟೆಂಬರ್ 28ಕ್ಕೆ ನೀಡಿದ ತೀರ್ಪಿನ ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಎಲ್ಲ ಕಡೆಯಲ್ಲಿ ಕೂಡ ಹೋರಾಟ ಆಯಿತು. ಕೇರಳದಲ್ಲಿ ರಕ್ತದ ಓಳ್ಕುಳಿಯೇ ಹರಿಯಿತು. ಮೊನ್ನೆ ಒಂದು ಜೀವ ಕೂಡ ಹೋಯಿತು. ಅದು ಮರುಪರಿಶೀಲನೆ ಆದ ನಂತರ ನ್ಯಾಯಾಲಯ ಹೇಳ್ತು ಜನವರಿ 22ರ ತನಕ ಇದು ಯಥಾಸ್ಥಿತಿಯಾಗಿ ಮುಂದುವರಿಯಲಿ ಅಂತ ಒಂದು ಆದೇಶವನ್ನು ಈಗ ಅವರು ಉಲ್ಲಂಘಿಸ್ತಾರೆ. ಯಾಕಂತ ಹೇಳಿದರೆ 22ರ ತನಕ ನಾವು ಕಾಯಬೇಕಾಗಿತ್ತು. ಯಾರೇ ಶಬರಿಮಲೆಗೆ ಹೋಗುವಂಥ ಯುವತಿಯರಾಗಬಹುದು, ಅವರನ್ನು ಪ್ರೇರೇಪಣೆ ನೀಡುವಂಥ ಸಂಘಟನೆಗಳು. ಇದು ಹಾಗಾಗಿಲ್ಲ. ಇದು ಉದ್ದೇಶಪೂರ್ವಕವಾಗಿ ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡುವ ಒಂದು ಷಡ್ಯಂತ್ರ ಅಂತ ಹೇಳಬಲ್ಲೆ. ಈ ಬಿಂದು ಇನ್ನೊಬ್ಬಳು ಕನಕದುರ್ಗ ಅಂತೇಳಿ ಇಬ್ಬರು ಇವತ್ತು ಆ್ಯಕ್ಚುಲಿ ಹೋದಲ್ಲಿ ಶಬರಿಮಲೆಗೆ. ಅವರ ಕನಕದುರ್ಗ ಅವರ ತಮ್ಮ ಹೇಳಿದ್ದಾರೆ, ಅಂದರೆ ಕೋಟೆಯ SP ಹರಿಶಂಕರ್ ಅಂತೇಳಿ ಒಬ್ಬರಿದ್ದಾರೆ, ಅವರು ಮತ್ತು ಕಣ್ಣೂರಿನ 2 ಜನ CPM ಲೀಡ್ರು ಸೇರಿ ಮಾಡಿದ್ದು ಕೆಲಸ ಅಂತ ಹೇಳಿದ್ದಾರೆ ಅವರು. ಅಂದರೆ ಅವರ ಮನೆಯವರು ಅವರಿಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಒಂದು ವಾರದಿಂದ ಅವರು ನಾಪತ್ತೆಯಾಗಿದೆ. ಅವರು ಒಂದು ಲಾಸ್ಟ್ ವೀಕ್ ಅವರು ಶಬರಿಮಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು, ಅಲ್ಲಿ ಮರಕೋಟ ತನಕ ಹೋಗಿ ವಾಪಸ್ ಬಂದದ್ದು. ಹಾಗಾದರೆ ಈಗ ಅಲ್ಲೇ ಇತ್ತು ಅವರು ಇಷ್ಟು ದಿವಸ, ಒಂದು ವಾರದಿಂದ ಅವರು ಶಬರಿಮಲೆ ಇವರು CPM ಅವರು ಕೋಟದಲ್ಲಿ ಇರ್ಬೋದಂತ. ಹಾಗೆ ಅವರು ನಿನ್ನೆ ಮಾಡಿದರು ಅವ್ರ ಕೆಲಸ.